ಸಾರ್ವಜನಿಕರಿಗೆ ಆಸ್ತಿ ತೆರಿಗೆ ಪಾವತಿಸಲು ಅನುಕೂಲವಾಗುವಂತೆ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಆಸ್ತಿ ತೆರಿಗೆಯನ್ನು ಆನ್ಲೈನ್ ಮೂಲಕ ಪಾವತಿಸಲು ಮತ್ತು ಆಸ್ತಿಗಳ ಹಾಗೂ ಪಾವತಿಗಳ ವಿವರ ತಿಳಿಯಲು ವೆಬ್ ಅಪ್ಲಿಕೇಶನ್ ಸಿದ್ಧಪಡಿಸಲಾಗಿದ್ದು ಮೇಯರ್ ಪ್ರೇಮಾನಂದ ಶೆಟ್ಟಿ, ಶಾಸಕ ಡಿ ವೇದವ್ಯಾಸ್ ಕಾಮತ್, ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ಚಾಲನೆಯನ್ನ ನೀಡಿದರು. ಪಾಲಿಕೆಯ ಮೇಯರ್ ಪ್ರೇಮಾನಂದ ಶೆಟ್ಟಿ ಅವರು ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನ ನೀಡಿ ಪಾಲಿಕೆ ವ್ಯಾಪ್ತಿಯಲ್ಲಿ 2008ರ ಏಪ್ರಿಲ್ 1ರಿಂದ ಸ್ವಯಂ ಘೋಷಿತ ಆಸ್ತಿ ತೆರಿಗೆಯ ವ್ಯವಸ್ಥೆ ಜಾರಿಯಲ್ಲಿದೆ. ಈವರೆಗೆ ತೆರಿಗೆದಾರರು ನಿಗದಿತ ನಮೂನೆಗಳಲ್ಲಿ ವಿವರಗಳನ್ನು ಭರ್ತಿ ಮಾಡುವ ಮೂಲಕ ಸೇವಾ ಕೇಂದ್ರ ಹಾಗೂ ಬ್ಯಾಂಕ್ಗಳಲ್ಲಿ ಪಾವತಿ ಮಾಡಬೇಕಿತ್ತು. ಇದೀಗ ಡಿಜಿಟಲ್ ತಂತ್ರಜ್ಞಾನ ವ್ಯವಸ್ಥೆ ಬಳಸಿಕೊಳ್ಳಲಾಗುತ್ತಿದ್ದು ಆನ್ಲೈನ್ ಮುಖೇನ ಬಳಸಿಕೊಳ್ಳಲು ವೆಬ್ ಅಪ್ಲಿಕೇಶನ್ ಸಿದ್ಧಪಡಿಸಲಾಗಿದೆ ಎಂದು ಹೇಳಿದರು. ಇದರಿಂದ ಸಾರ್ವಜನಿಕ ಮತ್ತು ಕಚೇರಿಯ ಬಹುತೇಕ ಸಮಯದ ಉಳಿತಾಯವಾಗಲಿದ್ದು ಇದು ಜನಸ್ನೇಹಿ ತಂತ್ರಾಂಶವಾಗಲಿದೆ. ನವೆಂಬರ್ 2ರಿಂದ ಆನ್ಲೈನ್ ವ್ಯವಸ್ಥೆ ಸಾರ್ವಜನಿಕ ಉಪಯೋಗಕ್ಕೆ ಲಭ್ಯವಾಗಲಿದೆ ಎಂದು ಹೇಳಿದರು. ಒಂದು ಕಡೆ ಸಾಕಷ್ಟು ಅನಾನುಕೂಲತೆ ಜನಸಾಮಾನ್ಯರಿಗೆ ಇದರಿಂದ ಆಗ್ತಾ ಇತ್ತು. ಅದರ ಜೊತೆಗೆ ಈ ನಿಗದಿತ ನಮೂನೆಯಲ್ಲಿ ಭರ್ತಿ ಮಾಡಿದಂತಹ ಏನು ಆ ಫಾರ್ಮ್ಗಳ ಪ್ರತಿಯನ್ನು ಮತ್ತೆ ಅದನ್ನು ಡೇಟಾ ಎಂಟ್ರಿ ಮಾಡಿ ಅದನ್ನು ಡಿಜಿಟಲೈಸ್ ಮಾಡುವಂಥದ್ದು ಒಂದು ರೀತಿಯಲ್ಲಿ ಸವಾಲಾಗಿತ್ತು. ಯಾಕೆ ಹೇಳಿದರೆ 2008ರ ನಂತರ ಯಾವುದೇ ರೀತಿಯಾದಂತಹ ಕ್ರಮಗಳನ್ನು ಇದನ್ನು ಡಿಜಿಟಲೈಸ್ ಮಾಡಲಿಕ್ಕೆ ತೆಗೆದುಕೊಳ್ಳದ ಕಾರಣದಿಂದ ಮತ್ತೆ ಇದನ್ನು ಪ್ರೈವೇಟ್ ಡಾಟಾ ಎಂಟ್ರಿ ಆಪರೇಟರ್ಸಿಗೆ ನಮ್ಮ ಈ ಭರ್ತಿ ಮಾಡಿದ ಅರ್ಜಿ ನಮೂನೆಗಳ ಪ್ರತಿಯನ್ನು ಕೊಟ್ಟು ಅದನ್ನು ಡೇಟಾ ಎಂಟ್ರಿ ಮಾಡಿಕೊಂಡು ಅದರ ನಂತರ ಅದನ್ನು ವ್ಯಾಲಿಡೇಷನನ್ನು ಮಾಡುವಂಥದ್ದು, ರಿಕನ್ಸೈಲ್ ಮಾಡುವಂಥದ್ದು, ಈ ರೀತಿಯ ಒಂದು ದೊಡ್ಡ ಸವಾಲಿನ ಕೆಲಸ ನಮ್ಮ ಮುಂದೆ ಇತ್ತು. ಆದರೆ ನಮ್ಮ ಎಲ್ಲ ಅಧಿಕಾರಿಗಳ ಒಂದು ಶ್ರಮದಿಂದ, ಒಂದು ರೀತಿಯ ಇಚ್ಛಾಶಕ್ತಿಯಿಂದ ಇವತ್ತು ನಾವು ಅದನ್ನು ಜನಸಾಮಾನ್ಯರಿಗೆ ಮುಂದಿನ ದಿವಸಗಳಲ್ಲಿ ಆಸ್ತಿ ತೆರಿಗೆಯನ್ನು ಆನ್ಲೈನ್ ಮೂಲಕ ಪಾವತಿಸಿ ಮಾಡಲು ಒಂದು ವೆಬ್ ಅಪ್ಲಿಕೇಶನನ್ನು ಈಗಾಗಲೇ ತಯಾರನ್ನು ಮಾಡಿದ್ದೇವೆ. ಇದನ್ನು ಈ ದಿವಸದಿಂದ ಲೋಕಾರ್ಪಣೆ ಮಾಡುವ ಮೂಲಕ ಮಂಗಳೂರಿನ ಮಹಾಜನತೆಯ ಏನು ಬಹುಬೇಡಿಕೆಯ ಒಂದು ಏನು ವಿಚಾರ ಇತ್ತು, ಆಸ್ತಿ ತೆರಿಗೆಯನ್ನು ಆನ್ಲೈನ್ ಪಾವತಿ ಅದನ್ನು ಡಿಜಿಟಲೈಸ್ ಮಾಡಬೇಕು, ಎಲ್ಲ ಸಮಗ್ರ ಮಾಹಿತಿಗಳನ್ನು ಜನಸಾಮಾನ್ಯರಿಗೆ ತಮ್ಮ ಆಸ್ತಿಗಳ ಈ ಹಿಂದೆ ಮಾಡಿದ ಪಾವತಿಯ ವಿವರಣೆ ಇರ್ಬೋದು, ಮುಂದಿನ ದಿವಸಗಳಲ್ಲಿ ಅವರು ಎಷ್ಟು ಆಸ್ತಿ ತೆರಿಗೆಗಳನ್ನು ಪಾವತಿ ಮಾಡಬೇಕು ಎನ್ನುವಂತಹ ಸಮಗ್ರ ಮಾಹಿತಿಯನ್ನು ನೀಡುವಂತಹ ಒಂದು ವೆಬ್ ಅಪ್ಲಿಕೇಶನನ್ನು ಈಗಾಗಲೇ ನಾವು ತಯಾರು ಮಾಡಿದ್ದೇವೆ. ಈ ದಿವಸದಿಂದ ಅದಕ್ಕೆ ನಾವು ಚಾಲನೆಯನ್ನು ನೀಡ್ತಾ ಇದ್ದೇವೆ. ಮಂಗಳೂರಿನ ನಾಗರಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಇದೀಗ ಆಸ್ತಿ ತೆರಿಗೆ ಪಾವತಿ ಆನ್ಲೈನ್ ವ್ಯವಸ್ಥೆ ಜಾರಿಗೊಳಿಸಲಾಗಿದೆ. ಪಾಲಿಕೆ ವಿವಿಧ ಸೇವೆಗಳು ಇದೀಗ ಡಿಜಿಟಲ್ ಆಗುತ್ತಿದ್ದು ಆಡಳಿತಾತ್ಮಕ ಸುಧಾರಣೆಯ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ ಎಂದು ಶಾಸಕ ಡಿ ವೇದವ್ಯಾಸ್ ಕಾಮತ್ ಹೇಳಿದರು. ತದಬಳಿಕ ಶಾಸಕರಾದ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ಮಾತನಾಡಿ ಜನರ ಅಗತ್ಯತೆಗೆ ತಕ್ಕಂತೆ ಇದೀಗ ಆನ್ಲೈನ್ ವ್ಯವಸ್ಥೆಗೆ ಒಗ್ಗಿಕೊಳ್ಳಲು ಮಂಗಳೂರು ಮಹಾನಗರ ಪಾಲಿಕೆ ಮುಂದಾಗಿದೆ. ಸ್ವಯಂ ಘೋಷಿತ ಆಸ್ತಿ ತೆರಿಗೆ ಪಾವತಿ ಆರಂಭವಾಗಲಿದ್ದು ಸಾರ್ವಜನಿಕರು ಕೂಡ ಸಹಕಾರ ನೀಡಬೇಕು ಎಂದು ಹೇಳಿದರು. ಈ ವೇಳೆ ಉಪಮೇಯರ್ ಸುಮಂಗಲ ರಾವ್, ಸಚೇತಕ ಸುಧೀರ್ ಶೆಟ್ಟಿ ಕಣ್ಣೂರು, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸಂದೀಪ್ ಗರೋಡಿ, ಶೋಭಾ ರಾಜೇಶ್, ಲೀಲಾವತಿ ಪ್ರಕಾಶ್, ಮೀನುಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ನಿತಿನ್ ಕುಮಾರ್, ಮಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತ ಅಕ್ಷಯ್ ಶ್ರೀಧರ್ ಉಪಸ್ಥಿತರಿದ್ದರು.